ಕರ್ನಾಟಕ ಸರ್ಕಾರ ಇಂಥ ಒಂದು ಮಹಾ ಯೋಜನೆಯನ್ನು ಮಾಡಿ ರಾಜ್ಯದ ಜನತೆಯ ಜನಕಲ್ಯಾಣ ಮಾಡಿರುವುದಕ್ಕೆ ಉಲ್ಲಾಲ ಜಮಾತಿನ ಪರವಾಗಿ ಅಭಿನಂದಿಸುತ್ತಿದ್ದೇನೆ. ಸರ್, ನಾವು ಉಲ್ಲಾಲ ಜಮಾತಿನವರು ಈಗಾಗಲೇ 2 ತಿಂಗಳಿಗೆ ಮುಂಚೆನೇ ಉಲ್ಲಾಲ ಜಮಾತ್ ಇಂಟರ್ನಲ್ ಅಪ್ಗ್ರೇಡ್ ನಾವು ಮಾಡ್ತಾ ಇದ್ದೇವೆ ಸರ್. ಸಾಧಾರಣವಾಗಿ ಇದರಲ್ಲಿರುವ ಒಂದು 80% ಕ್ವಶನ್ಗಳು ಕೂಡ ನಮ್ಮಲ್ಲಿ ನಾವು ಸಮೀಕ್ಷೆ ಮಾಡ್ತಾ ಇದ್ದೇವೆ. 60% ಆಲ್ರೆಡಿ ಸಮೀಕ್ಷೆ ಮುಗಿದಿದೆ. ತಮ್ಮಲ್ಲಿ ವಿನಂತಿ, ಅದೇ ಸಮೀಕ್ಷೆಯನ್ನೇ ನಿಮಗೆ ಕೊಟ್ಟರೆ ಸಾಕಾಗಬಹುದಾ? ಒಂದು. ಎರಡನೇದಾಗಿ, ಈ ತಾವು ಹೇಳಿದಾಗೆ ಒಂದು ಟೀಚರ್ನವರಿಗೆ ಒಂದು ದಿವಸಕ್ಕೆ 150 ಕ್ವಶನ್, 150 ಜನರನ್ನು ಸಮೀಕ್ಷೆ ಮಾಡಲಿಕ್ಕೆ, ಸಮೀಕ್ಷೆ ಮಾಡಲಿಕ್ಕೆ ನಮ್ಮ ಅನುಭವದ ಮಾತಿನಲ್ಲಿ ಹೇಳ್ತೇನೆ, ಅದು ಸಾಧ್ಯನೇ ಇಲ್ಲ. ನಮಗೇನೆ ಒಂದು ದಿವಸಕ್ಕೆ 10ಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ಇಷ್ಟರವರೆಗೆ ಒಂದು ದಿವಸ 10 ಮನೆ ಮಾತ್ರ ನಾವು ಸಮೀಕ್ಷೆ, ಅದಕ್ಕೆ ಜಾಸ್ತಿ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಸರ್ಕಾರ ಪ್ರತಿಯೊಂದು ಜಮಾತಿನಲ್ಲಿ, ಮಸೀದಿಯಲ್ಲಿ ಅಥವಾ ದೇವಸ್ಥಾನ ಮಂದಿರದಲ್ಲಿ ಒಂದು ಕೌಂಟರ್ನ ಓಪನ್ ಮಾಡಿ ಅಲ್ಲಿ ಕೂಡ ಒಂದು ಇಂಥ ಕೆಲಸ ಮಾಡಿದರೆ ಜನರಿಗೆ ತುಂಬ ಉಪಕಾರ ಆಗ್ಬೋದು. 4ನೇ ಕ್ವಶನ್, ಇಸ್ಲಾಂ ಧರ್ಮದಲ್ಲಿ ಯಾವುದೇ ಉಪಜಾತಿಗಳು ಇಲ್ಲ, ಒಂದೇ ಇಸ್ಲಾಂ ಧರ್ಮ ಮಾತ್ರ ಇರೋದು. ಬಟ್ ಇಲ್ಲಿ ಈ ಬುಕ್ಕಲ್ಲಿ 20 ಉಪಜಾತಿ ಅಂತ ಹೆಸರು ಕೊಟ್ಟಿದ್ದೇವೆ. ಅದು ನಾವು ನೋಡಿದೆ ಫಸ್ಟ್, ಅಂಥ ಹೆಸರೇ ನಮ್ಮಲ್ಲಿ ಇಲ್ಲ ದಕ್ಷಿಣ ಜಿಲ್ಲೆಯಲ್ಲಿ. ಬೇರೆ ಕಡೆ ಉಂಟಂತ ಗೊತ್ತಿಲ್ಲ. ನಾವು ಮಾತ್ರ ಒಂದೇ ಉಪಜಾತಿಯನ್ನು ಮೆನ್ಷನ್ ಮಾಡದೆ ಜಾತಿ ಮಾತ್ರವನ್ನು ನಾವು ಮೆನ್ಷನ್ ಮಾಡ್ತೇವೆ ಸರ್.